ಕೇಂದ್ರ ಸಚಿವ ವಿ ಸೋಮಣ್ಣಗೆ ಬಿಗ್ ಶಾಕ್ ನೀಡಿದೆ ರಾಜ್ಯ ಸರ್ಕಾರ. ಉದ್ಘಾಟನೆಗೆ ಪೂಜೆಗೆ ಸಿದ್ಧವಾಗಿದ್ದ ನೂತನ ಸಂಸದರ ಕಚೇರಿ ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. ಹಳೆಯ ಐಬಿಎನ್ಎ ಕಚೇರಿ ಉಪಯೋಗಕ್ಕೆ ಬಳಸುವಂತೆ ಅನುಮೋದನೆ ನೀಡಿದೆ ರಾಜ್ಯ ಸರ್ಕಾರ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ನೀಡಿದ್ದ ಹಳೆಯ ಪರಿವೀಕ್ಷಣಾ ಮಂದಿರ ವಾಪಸ್ ಪಡೆದಿದೆ ಸರ್ಕಾರ. ತುಮಕೂರಿನ ರೈಲ್ವೆ ನಿಲ್ದಾಣ ಬಳಿ ಇರುವ ಹಳೆಯ ಪರಿವೀಕ್ಷಣಾ ಮಂದಿರದಲ್ಲಿ ಕೇಂದ್ರ ಸಚಿವ ತುಮಕೂರು ಸಂಸದ ವಿ ಸೋಮಣ್ಣ ಕಚೇರಿ ಉಪಯೋಗಕ್ಕಾಗಿ ಪಡೆದಿದ್ದರು. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಒಂದು, ನಾನೊಬ್ಬ ಕೇಂದ್ರದ ಮಂತ್ರಿ, ನನ್ನ ಹಕ್ಕು. ಅವರೆಲ್ಲ ಡಿ ಸಿ ಆಫೀಸಲ್ಲಿ ಒಂದು 3ನೇ ಫ್ಲೋರ್ನಲ್ಲಿ 2ನೇ ಫ್ಲೋರ್ನಲ್ಲಿ ಇದ್ದಿದ್ದನ್ನು ಯಾರು ಹೋಗಬೇಕು ಅಂತ ಪರಿಸ್ಥಿತಿ ಇದೆ. ಬಹುತೇಕ ಕಡೆ ಮುಖ್ಯಮಂತ್ರಿಗಳೇ ಅದನ್ನು ಆದೇಶ ಮಾಡಿದ್ದಾರೆ. ಅದಕ್ಕೆ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ನಮ್ಮ ಪೂಜೆ ಮಾಡಿ ವರಮಹಾಲಕ್ಷ್ಮಿ ದಿನ ಪ್ರವೇಶನೂ ಆಗಿದೆ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಒಂದು, ನಾನೊಬ್ಬ ಕೇಂದ್ರದ ಮಂತ್ರಿ, ನನ್ನ ಹಕ್ಕು. ಅವರೆಲ್ಲ ಡಿ ಸಿ ಆಫೀಸಲ್ಲಿ ಒಂದು 3ನೇ ಫ್ಲೋರ್ನಲ್ಲಿ 2ನೇ ಫ್ಲೋರ್ನಲ್ಲಿ